ಕರಾವಳಿ ಕಂಗು ತೆಂಗುಗಳಿಂದ ಕಂಗೊಳಿಸುವ ಊರು. ಇತರೆ ಕೃಷಿ ಬಗ್ಗೆ ಇಲ್ಲಿನ ರೈತರಿಗೆ ಅಷ್ಟಕ್ಕಷ್ಟೇ ಒಲವು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿಂಬೆ ಕೃಷಿಯು ಮತ್ತು ಈ ಕೃಷಿಯ ವಿಚಾರವಾಗಿ ರೈತರು ಆಸಕ್ತಿ ತೋರ್ತಾ ಇದ್ದಾರೆ. ಎಕರೆಗಟ್ಟಲೆ ಭೂಮಿಯಲ್ಲಿ ನಿಂಬೆ ಕೃಷಿ ಮಾಡಿ ಉತ್ತಮ ಲಾಭ ಗಳಿಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಕರಾವಳಿಯ ನಿಂಬೆ ಕೃಷಿಯ ಸೊಬಗು ಏನಿದೆ, ಹೇಗಿದೆ, ಈ ಸ್ಟೋರಿ ನೋಡಿ. ನೋಡಿ, ವಾಣಿಜ್ಯ ಬೆಳೆಯಾದ ಅಡಿಕೆ, ತೆಂಗು, ರಬ್ಬರ್ ಇವುಗಳನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯದ ಕರಾವಳಿ ಭಾಗದ ರೈತರು ಇತರ ಬೆಳೆ ಬಗ್ಗೆ ಅಷ್ಟಾಗಿ ಆಸಕ್ತಿ ತೋರೋದಿಲ್ಲ. ಆದರೆ ಉಡುಪಿ ಅಜೇಕಾರ್ನಲ್ಲಿರೋ ರೈತರು ಎಕರೆಗಟ್ಟಲೆ ನಿಂಬೆ ಕೃಷಿ ಮಾಡೋ ಮೂಲಕ ಕೃಷಿಯಲ್ಲಿ ಹೊಸತನ ಮೆರೆದಿದ್ದಾರೆ. ಕರಾವಳಿ ಮಣ್ಣಿಗೆ ನಿಂಬೆ ಕೃಷಿ ಆಗೋದಿಲ್ಲ ಅಂತ ಮಾತನಾಡಿಕೊಳ್ಳುತ್ತಿದ್ದವರಿಗೆ ಉತ್ತರವಾಗಿ ಭರ್ಜರಿ ನಿಂಬೆ ಕೃಷಿ ಬೆಳೆದು ತೋರಿಸಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ನಾರಾಯಣ್ ನಾಯ್ಕ್ ಎಂಬುವರು ಸದ್ಯ ನಿವೃತ್ತ ಜೀವನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಂಬೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರ ಜೊತೆ ತಮ್ಮ ಸದಾನಂದ ನಾಯ್ಕ್ ಅವರು ಕೂಡ ನಿಂಬೆ ಕೃಷಿಯಲ್ಲಿ ತೊಡಗಿಸಿಕೊಂಡು ಉಳಿದ ರೈತರು ನಿಂಬೆ ಕೃಷಿಯ ಬಗ್ಗೆ ಆಸಕ್ತಿ ತೋರುವಂತೆ ಮಾಡುತ್ತಿದ್ದಾರೆ. ನಾನು ಒಂದು 80 ಲಿಂಬೆ ಗಿಡ ಹಾಕಿದ್ದೇನೆ. ನೆಟ್ಟಿಗೆ ಒಂದು 5 ವರ್ಷ ಆಯಿತು. ಒಳ್ಳೆ ಫಸಲು ಬರ್ತಾ ಉಂಟು. ಇಲ್ಲಿ ಎಲ್ಲರೂ ಆಗೋದಿಲ್ಲ ಅಂತ ಹೇಳಿ ನಾವು ಒಂದು ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಬೆಳೆ ಎಲ್ಲ ಬಂದಿದೆ. ಇದರಿಂದ ತುಂಬ ಲಾಭದಾಯಕ ಕೃಷಿ ಅಂತ ಹೇಳ್ಬೋದು. ಇದು ಇವತ್ತು ನೆಟ್ಟು ನಾಳೆಗೆ ಹೋಗುವಂಥ ಗಿಡ ಅಲ್ಲ. ಒಂದು 25 ವರ್ಷ ಲೈಫ್ ಉಂಟು. ನಾವು ಭೂಮಿ ಮೇಲೆ ಇಲ್ಲದಿದ್ದರೂ ಸಹ ಇದು ಫಸಲು ಬರುವಂಥದ್ದು ನಿಲ್ಲುವುದಿಲ್ಲ, ಕಂಟಿನ್ಯೂ ಬರ್ತಾ ಇರ್ತದೆ. ನಮ್ಮ ಪೀಳಿಗೆಗೆ ಎಲ್ಲ ಇನ್ಕಮ್ ಬರ್ತಾ ಇರ್ತದೆ. ಹಾಗಾಗಿ ನನ್ನ ಹತ್ರ ನಾವೆಲ್ಲ ಸಮಗ್ರ ಕೃಷಿ ಮಾಡ್ತಾ ಇದ್ದೇವೆ. ಮಲ್ಲಿಗೆ ಉಂಟು, ಹೈನುಗಾರಿಕೆ, ಭತ್ತದ ಬೆಳೆ, ಅಡಿಕೆ ತೊಟ್ಟು. ನಿಂಬೆ ಕೃಷಿಗೆ ವಾರಕ್ಕೆ ಒಮ್ಮೆ ನೀರು ನೀಡಿದರೆ ಸಾಕಾಗುತ್ತೆ. ಸುಮಾರು 25 ವರ್ಷಗಳ ಕಾಲ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಇತರೆ ಕೃಷಿಯಂತೆ ಹೆಚ್ಚು ಕೆಲಸ ಕೂಡ ನಿಂಬೆಹಣ್ಣಿನ ಕೃಷಿಯಲ್ಲಿ ಇಲ್ವಂತೆ. ಸದ್ಯ ಕರಾವಳಿಯ ಮಾರುಕಟ್ಟೆಯಲ್ಲೂ ಉತ್ತಮ ಬೇಡಿಕೆ ಮತ್ತು ಧಾರಣೆ ಕೂಡ ನಿಂಬೆಹಣ್ಣಿಗಿದೆ. ಒಟ್ಟಿನಲ್ಲಿ ಮಣ್ಣಲ್ಲಿ ದುಡಿದವರಿಗೆ ಮೋಸವಿಲ್ಲ. ಮಣ್ಣು ಇಂದಲ್ಲ ನಾಳೆ ಕೈ ಹಿಡಿಯುತ್ತೆ. ವಿಶ್ವಾಸದಿಂದ ಕೃಷಿ ಮಾಡಿದರೆ ಯಾವುದೂ ಅಸಾಧ್ಯವಲ್ಲ. ಅದರಂತೆ ನಿಂಬೆ ಕೃಷಿ ಕೂಡ ಶ್ರದ್ಧೆಯಿಂದ ಮಾಡಿದರೆ ಕರಾವಳಿಯ ಮಣ್ಣಲ್ಲೂ ಭರ್ಜರಿ ಲಾಭ ಪಡೆಯಬಹುದು. ಪಲ್ಲವಿ ಸಂತೋಷ್, ಸ್ಪಂದನ ಟಿವಿ, ಉಡುಪಿ.